ಜೆಸಿಐ ಮಂಗಳೂರು ವಲಯದ 2022ರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಕದ್ರಿಯ ಕೆನರಾ ಬ್ಲಾಕ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಸಿ ಮಂಗಳೂರು ವಲಯದ 2022ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಜೆಸಿ ಸುಷ್ಮಾ ಭಂಡಾರಿಯವರು ಆಯ್ಕೆಗೊಂಡರು. ಅವರಿಗೆ ನಿರ್ಗಮಿತ ಅಧ್ಯಕ್ಷರಾದ ಜೆಎಫ್ಟಿ ಮೋಹನ್ ರಾಜ್ ಅವರು ಬ್ಯಾಜ್ ಹಸ್ತಾಂತರಿಸಿದರು. ಕಾರ್ಯದರ್ಶಿಯಾಗಿ ಜೆಸಿ ಅರುಣ್ ಪೀಟರ್ ಪಿಂಟು, ಕೋಶಾಧಿಕಾರಿಯಾಗಿ ಜೆಸಿ ಅಬೂಬಕರ್ ಸಿದ್ದಿಕ್ ಆಯ್ಕೆಗೊಂಡರು. ಇದೇ ವೇಳೆ ಜೆಸಿ ಮಂಗಳೂರು ವಲಯದ ನಿರ್ಗಮಿತ ಅಧ್ಯಕ್ಷರಾದ ಜೆಎಫ್ಟಿ ಮೋಹನ್ ರಾಜ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರಿನ ಯನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಸಲಹೆಗಾರರಾದ ಡಾ ಅಶೋಕ್ ಪಂಡಿತ್, ಜೆಸಿ ಇಂಡಿಯಾದ ಜನರಲ್ ಲೀಗಲ್ ಕೌನ್ಸಿಲ್ ಜೆಸಿ ಪಿಪಿಪಿ ಸೌಜನ್ಯ ಹೆಗಡೆ, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಹಾಯಕ ಪ್ರಾಧ್ಯಾಪಕರಾದ ಶೆರಿಲ್ ಲೋನಾ, ಉದ್ಯಮಿ ಗುರುದತ್ ಪೈ, ಜೆಸಿ ಇಂಡಿಯಾದ ವಲಯ ಉಪಾಧ್ಯಕ್ಷರಾದ ಜೆಎಫ್ಟಿ ರವಿಚಂದ್ರ ಪಾಟಾಳಿ ಹಾಗೂ 2021ರ ಜೆಸಿ ಕಾರ್ಯದರ್ಶಿ ಜೆಸಿ ಸುಷ್ಮಿತಾ ಕಾಮತ್, ಕೋಶಾಧಿಕಾರಿ ಜೆಸಿ ಸಿಎ ನಿತಿನ್ ಬಾಳಿಕಾ ಮತ್ತು ಜೆಸಿ ಮಂಗಳೂರಿನ ಎಲ್ಲ ಹಿಂದಿನ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.